ನಮಸ್ತೆ ವೀಕ್ಷಕರೇ, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಸ್ಮರಣಿಕ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಮರಣಿಕ ಅಂತ ಹೇಳುವಾಗಲೇ ನಮ್ಮ ಮೈಂಡಲ್ಲಿ ಬರೋದು ಈ ಗಿಫ್ಟ್ ಐಟಮ್ಸ್, ಮೊಮೆಂಟೋಸ್ ಇದೆಲ್ಲ. ಕಳೆದ 25 ವರ್ಷಗಳಿಂದ ನಮ್ಮ ಗ್ರಾಹಕರಿಗೆ ಸೇವೆಯನ್ನು ನೀಡ್ತಾ ಇದೆ. ಕಳೆದ ವರ್ಷದಲ್ಲಿ 25ನೇ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿತ್ತು. ಈ ವರ್ಷ 26ನೇ ವರ್ಷ ಕಾಲಿಟ್ಟಿದೆ. ತುಂಬಾ ಖುಷಿ ಆಗ್ತಿದೆ. ಬಟ್ 25 ವರ್ಷಗಳ ಒಂದು ಶ್ರಮ ಏನಿದೆ ಅದರ ಬಗ್ಗೆ ನಾವು ಜಾಸ್ತಿಯಾಗಿ ಕೇಳಬೇಕಾಗತ್ತೆ. ಸ್ಮರಣಿಕ ಇದರ ಪ್ರೊಪ್ರೈಟರ್ ಇದ್ದಾರೆ ದಿವಾಕರ್ ಸನಿಲ್ ಅವರು. ಇವ್ರ ಜೊತೆ ತುಂಬಾ ಮಾತಾಡಲಿಕ್ಕಿದೆ. ಅವರ ಶ್ರಮ ಏನಿದೆ ಇದರಲ್ಲಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕಿದೆ. ಬನ್ನಿ. ದಿವಾಕರ್ ಸರ್ ನಮಸ್ತೆ. ನಮಸ್ತೆ, ಹ್ಯಾಪಿ ದೀಪಾವಳಿ ಸರ್. ಇರಗಿಲ್ಲ. ಓಕೆ, ಮತ್ತೆ ಹೇಗಿದ್ರಿ ಸರ್? ಆರಾಮ. ಓಕೆ, ತುಂಬಾ ಖುಷಿ ಆಗ್ತದೆ. ಒಂದು ಸ್ಮರಣಿಕ ಒಂದು ದೊಡ್ಡ ಶೋರೂಮನ್ನು ಓಪನ್ ಮಾಡಿದ್ರ, ಅದಕ್ಕೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 25 ವರ್ಷಗಳಿಂದ ಏನೋ ಒಂದು ಶೋರೂಮನ್ನು ನಡೆಸ್ತಾ ಇದ್ದೀರಾ ಆ್ಯಂಡ್ ಜನರಿಗೆ ಒಂದು ಸೇವೆಯನ್ನು ನೀಡ್ತಾ ಇದ್ದೀರಾ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಕಳೆದ 25 ಅಲ್ಲ, ಈಗ 26 ವರ್ಷ ಆಯಿತು. ಕಳೆದ ವರ್ಷ 25ರ ಒಂದು ಸಂಭ್ರಮವನ್ನು ಆಚರಿಸಿ ಒಂದು ನಮ್ಮ ಗ್ರಾಹಕರ ಸಮೂಹ ಏನು ಅವರ ಒಂದು ಬೇಡಿಕೆ ಇತ್ತು ಅಂತ ಹೇಳಿದ್ರೆ, ನೀವು ಇರುವಂಥ ಈ ಸ್ಥಳ ನಮಗೆ ನೀವು ಇಷ್ಟು ಸೇವೆ ಮಾಡ್ತಾಯಿದ್ರೆ ಫುಲ್ ಒಂದು ಒಳ್ಳೆ ಶೋರೂಮ್ ಮಾಡಬೇಕು, ಉಡುಪಿಗೆ ನೀವು ಒಂದು ಕೊಡುಗೆ ಕೊಡಬೇಕು ಎನ್ನುವಂಥ ಭಾವನೆ ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತವಾದಾಗ ಅದೇ ಒಂದು ವರ್ಷ ಮೊದಲೇ ಮಾಡುವಂಥ ಯೋಚನೆ ಇತ್ತು. ಆದರೂ ಈ ಸಂದರ್ಭ ಅದಕ್ಕೆ ಒಂದು ಮುಹೂರ್ತ ಅಂತ ಕೂಡಿ ಬಂತು. ಮೊನ್ನೆ ದಿವಸ ಈ ಒಂದು ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ಅದನ್ನು ಜನರ ಒಂದು ಸೇವೆಗೆ ನಾವು ನಿನ್ನೆ 2ನೇ ತಾರೀಕಿಗೆ ಇಲ್ಲಿ ಆರಂಭ ಮಾಡಿಸಿದ್ದೇವೆ. ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಾವು ಈ ಒಂದು ವೆರೈಟಿ ಆಫ್ ನಮ್ಮಲ್ಲಿ ಏನು ಸ್ಮರಣಿಕದಲ್ಲಿ ಏನು ಸಿಗ್ತದೆ ಅನ್ನುವಂಥ ಕಲ್ಪನೆ ಜನರಲ್ಲಿ ಇತ್ತು, ಅದನ್ನು ನಾವು ಕೊಟ್ಟಿದ್ದೇವೆ ಅನ್ನೋಂಥ ಭರವಸೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಮತ್ತಷ್ಟು ಮೆರುಗು ಕೊಡುವಂಥ ಏನು ಹೊಸ ಅನ್ವೇಷಣೆಯ ಇಲ್ಲಿ ಸಿಗದ ಐಟಮ್, ನಮ್ಮದು ಮೊದಲಿಂದ ಇದ್ದ ಕಾನ್ಸೆಪ್ಟೇ ಅದೇ. ನಾವು ಒಂದು ಇದ್ದದನ್ನೇ ಮಾಡುವವರಲ್ಲ. ಇಲ್ಲಿ ಇದ್ದದನ್ನು ಕೊಟ್ಟರೆ ಏನು ಜನರಿಗೆ ಅದು ವ್ಯತ್ಯಾಸ ಗೊತ್ತಾಗಲ್ಲ. ನಾವೇನು ನಮ್ಮ ಊರಿನವರಿಗೆ ಇಲ್ಲಿ ಸಿಗದಿದ್ದದು, ಈಗ ನಾವು ಬೆಂಗಳೂರು ಮುಂಬೈಗೆ ಹೋದರೂ ನಮ್ಮ ಕೆಲವೊಂದು ಪ್ರಾಡಕ್ಟ್ ಖಂಡಿತ ಸಿಗುವುದಿಲ್ಲ. ಅದನ್ನು ನಮ್ಮ ಗ್ರಾಹಕ ಬಂದವರು ಬೆಲೆಯಲ್ಲಿ ಕೂಡ ಹಾಗೆ ಮಾಲಲ್ಲಿ ಹೋಗಿ ಪರ್ಚೇಸ್ ಮಾಡುವಂಥ ಅದಕ್ಕಿಂತ ಸುಮಾರು 50% ಕಡಿಮೆ ಬೆಲೆಗೆ ಇಲ್ಲಿ ನಾವು ಕೊಡ್ತಾ ಇದ್ವಿ. ಅದರಲ್ಲಿ ಮತ್ತೆ ಮುಖ್ಯವಾಗಿ ಕ್ವಾಲಿಟಿ ಕೂಡ. ನಾವು ಏನು 26 ವರ್ಷ ಈ ಒಂದು ಯಾತ್ರೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ರೆ ಅದು ಮುಖ್ಯ ಗ್ರಾಹಕರ ಒಂದು ಸೇವೆಯಲ್ಲಿ. ನಾನು ಅದನ್ನೇ ಮುಂದೆ ಕೂಡ ಅದನ್ನೇ ಬೆಳೆಸ್ಕೊಂಡು ಹೋಗಬೇಕು. ವ್ಯಾಪಾರವೇ ಮುಖ್ಯ ಉದ್ದೇಶ ಅಲ್ಲ, ಗ್ರಾಹಕರು ಕೂಡ ಅವರ ಒಂದು ಸೇವೆಗೆ ನಾವು ಏನು ಕೊಡ್ಬೋದು, ಇನ್ನಷ್ಟು ಅವರಿಗೆ ಏನು ಕೊಡ್ಬೋದು, ಹಾಗೆ ಗ್ರಾಹಕರ ಬಳಿಗೆ ನಾವು ಹೋಗಬೇಕು ಅನ್ನುವಂಥ ಭಾವನೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮದು ಇದು ಉಡುಪಿಯಲ್ಲಿ ಈಗ ಒಂದು ಎಲ್ಲರೂ ಹೇಳ್ತಾ ಇದ್ರು, ಯಾಕೆ ನಿಮಗೆ ಉಡುಪಿಯಲ್ಲಿ ಒಳ್ಳೆ ಬಿಸ್ನೆಸ್ ಉಂಟು, ಒಂದು ಅಂಗಡಿ ಇದೆ, ಮತ್ತೆ ಯಾಕೆ ಮಾಡಿದ್ದೀರಿ? ಆದರೆ ನಮ್ಮ ಭಾವನೆಯನ್ನು ಉಡುಪಿಯಲ್ಲಿ ನಾವೊಂದು ಒಳ್ಳೆ ಶೋರೂಮ್ ಆದಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಊರನ್ನು ಬಿಟ್ಟು ಮುಂದಿನ ಮಂಗಳೂರು ಇರ್ಬೋದು, ಕಾರ್ಕಳ ಇರ್ಬೋದು, ಕುಂದಾಪುರ ಇರ್ಬೋದು, ಮುಂದಿನ ಯೋಜನೆ ಇದೆ. ನಾವು ಒಂದು ಅದನ್ನು ಯೋಜನೆ ಮುಖಾಂತರ ಅದರ ಜೊತೆಗೆ ಇಲ್ಲಿ ಈಗ ಇರುವಂಥದ್ದು ಮ್ಯಾಕ್ಸಿಮಮ್ ನಾವು ಗಿಫ್ಟಿಂಗ್ ಕಾನ್ಸೆಪ್ಟ್, ಅಂದರೆ ಏನು ಗೃಹ ಬಳಕೆಯ ವಸ್ತುಗಳಿರ್ಬೋದು, ಮೊಮೆಂಟೋ ಸ್ಪೋರ್ಟ್ಸ್ ಐಟಮ್ ಕೂಡ ಸ್ವಲ್ಪ ವೆರೈಟಿ ಅಲ್ಲಿ ಆ ಅಂಗಡಿಯಲ್ಲಿ ನಿಜವಾಗಿ ಇದ್ದ ಐಟಮಲ್ಲಿ ನಾವು ಇಲ್ಲಿರುವಂಥದ್ದು ವ್ಯತ್ಯಾಸ ಇದೆ. ಅಲ್ಲಿ ಸ್ಮರಣಿಕ ರಾಯಲ್ ಅನ್ನುವಂಥ ಪದದಲ್ಲಿ ಇಲ್ಲಿ ರಾಯಲ್ ಐಟಮ್ ಜಾಸ್ತಿ ಇದೆ, ಅಂದರೆ ಸ್ಪೆಷಲ್ ಐಟಮ್ಸ್. ನಮ್ಮ ಕೆಲವೊಂದು 10-20 ಬ್ರ್ಯಾಂಡ್ಗಳನ್ನು ರಾಯಲ್ ಅಂತೇಳಿ ನಾವು ಇಂಟ್ರೊಡಕ್ಷನ್ ಮಾಡಿದ್ದೇವೆ. ಸ್ಮರಣಿಕ ರಾಯಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಈಗ ಕೆಳಗಡೆ ನಮ್ಮ ಮತ್ತೊಂದು ಬಾಂಬೆ ಸ್ವೀಟ್ಸ್, ಅದನ್ನು ಕೂಡ ಆರಂಭ ಮಾಡಿದೆ. ಬಾಂಬೆ ಸ್ವೀಟ್ಸ್ನ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಸ್ವೀಟ್ಸ್ ಭಾಳಷ್ಟು ಪ್ರಸಿದ್ಧಿ ಪಡೆದ ಸ್ವೀಟ್ಸ್ಗಳಿದೆ. ಆದರೆ ಇದು ಅವರಿಗೆ ಕಾಂಪಿಟೇಷನ್ ಖಂಡಿತ ಅಲ್ಲ. ಇನ್ನೂ ಒಳ್ಳೆಯದನ್ನು ಏನು ಕೊಡ್ಬೋದು, ಉಡುಪಿಯಲ್ಲಿ ಇದ್ದದನ್ನೇ ತಿಂದದ್ದು ಬೇಡ, ನಾವು ಬೇರೆ ಕಡೆಯಲ್ಲಿ ನಾವು ಒಂದು ಊರಿಗೆ ಹೋದಾಗ ನಾವು ತರ್ತೇವೆ ಅಂಥ ಸ್ವೀಟ್ಸನ್ನು ಕೊಡಬೇಕು. ಹಾಗೆ ನಾವು ಮುಂಬೈ ಒಂದು ಪ್ರತಿಷ್ಠಿತ ಸಂಸ್ಥೆ, ಹಲವಾರು ವರ್ಷಗಳಲ್ಲಿ ದೊಡ್ಡ ದೊಡ್ಡ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಅವರು ಕಾರ್ಪೊರೇಟ್ ಗಿಫ್ಟ್ ಕೊಡ್ತಿದ್ರು. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಉಡುಪಿಯಲ್ಲಿ ಕೂಡ ನಾವು ಈ ಸ್ವೀಟ್ಸ್ ವ್ಯಾಪಾರ ಇಲ್ಲಿ ಆರಂಭ ಮಾಡಿದ್ದು ಸ್ಟಾಲ್ ಹೊಸ್ತಾದ್ರು ಆ ಸ್ವೀಟನ್ನು ಉಡುಪಿ ಜನರಿಗೆ ಮುಂಚಿನ ನಾವು ಕಾರ್ಪೊರೇಟ್ ಗಿಫ್ಟಿಗೆ ಕೆಲವು ಕಡೆಗೆ ಕೊಟ್ಟಿದ್ದೇವೆ. ಅವರ ಒಂದು ಅಭಿಲಾಷೆ ಏನಿತ್ತಂದರೆ, ನೀವು ಈ ಸ್ವೀಟನ್ನು ಇಲ್ಲಿ ಜನರಿಗೆ ಸಿಗುವಾಗೆ ಮಾಡಬೇಕು, ಖಾಲಿ ದೀಪಾವಳಿ ಕೊಡೋದಲ್ಲ ಅನ್ನೋ ಭಾವನೆ ಇತ್ತು.
ನಮಗೆ ಕಂಪನಿಯವರ ಒಡಂಬಡಿಕೆಯ ಪ್ರಕಾರ ಅವರದೇ ಆದ ಒಂದು ಏನು ಯೋಜನೆ ಇರ್ತದೆ, ಇದೇ ಟೈಪ್ ಆಗಬೇಕು. ಸೊ ಅವರಿಗೆ ಏನಾಗಿದೆ, ದೀಪಾವಳಿ ಟೈಮಿಗೆ ನಾವು ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ದೀಪಾವಳಿ ನಂತರ ಒಳ್ಳೆ ಫುಲ್ ಫ್ಲೆಜ್ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಹೇಳಿದೆ, ನಮ್ಮದು ದೀಪಾವಳಿಯಲ್ಲಿ ಇಲ್ಲಿ ಏನಾದರೂ ಇಂಟ್ರೊಡಕ್ಷನ್ ಆದರೂ ಮಾಡುವ, ಆ ಉದ್ದೇಶಕ್ಕಾಗಿ ಈಗ 2ನೇ ತಾರೀಕಿಗೆ ಅದನ್ನು ಟ್ರಯಲ್ ಬೇಸಿಸಲ್ಲಿ ನಾವು ಮಾಡಿದೆ. ನಿಜವಾಗಿ ನನಗೆ ವಿಚಿತ್ರ ಆಗ್ತದೆ, ಅದು ನಾನು ತಿಂದು ನಾನು ಒಳ್ಳೇದಂತ ಹೇಳೋದಕ್ಕಿಂತ ಇಲ್ಲಿ ಬಂದ ಗ್ರಾಹಕರು ಒಂದು ದಿವಸಕ್ಕೊಂದು 200-300 ಜನ ಬಂದು ಅದನ್ನು ಟೇಸ್ಟಿಂಗ್ ತಗೊಂಡೋಗಿ ತಿಂದವರು ಮತ್ತೆ ರಿಪೀಟ್ ಬಂದು ನಮ್ಮ ಒಂದು ಆರ್ಡರ್ಸ್ ಏನು ನಿಮಗೆ ಬಲ್ಕ್ ಆರ್ಡರ್ಸ್ ದೊಡ್ಡ ದೊಡ್ಡ ಇಲ್ಲಿ ಸ್ವೀಟ್ ಅಂಗಡಿ ಬೇರೆ ಕಡೆ ಇದ್ರೂ ಕೂಡ ಇಷ್ಟು ಜನ ಹಾಗಾದ್ರೆ ನಮ್ಮ ಏನೋ ಪ್ರಾಡಕ್ಟಲ್ಲಿ ಏನೋ ವಿಶೇಷತೆ ಇದೆ, ನಾನು ಮಾತ್ರ ಹೇಳೋದಲ್ಲ, ಅದನ್ನು ಅವರು ನೋಡಿದ್ದಾರೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಇದೆ, ಶುಗರ್ಲೆಸ್ ಅಂತೇಳಿ ನಾವು ಹೇಳ್ತೇವೆ, ಯಾಕಂದ್ರೆ ಅದಕ್ಕೆ ಶುಗರ್ ಅಥವಾ ಬೆಲ್ಲ ನಾವು ಹಾಕುವುದೇ ಇಲ್ಲ, ಅದನ್ನು ಆ ಟೈಪಲ್ಲೇ ಮಾಡ್ತೇವೆ. ಮತ್ತೆ ದಿನನಿತ್ಯ ನಾವು ಅದನ್ನು ಹೊಸದಾಗಿ ಅಲ್ಲಿ ಇಡುವಂಥದ್ದು, ಅಂದರೆ ಅಷ್ಟು ಖಾಲಿ ಆಗ್ತದೆ, ಹಾಗಾಗಿ ನಮಗೆ ಇಡ್ಲಿಕ್ಕೆ ಆಗ್ತದೆ. ಪ್ರೊಡಕ್ಷನ್ ಏನು ಬರ್ತದೆ ಅಷ್ಟೇ ಡಿಮಾಂಡ್ಸ್ ಇದ್ದರೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮಗೆ ನಿನ್ನೆ ಕೂಡ ಒಂದು ಒಳ್ಳೆಯ ಮೊನ್ನೆಯಿಂದ ಬಲ್ಕ್ ಆರ್ಡರ್ಸ್ ತುಂಬ ದೊಡ್ಡ ದೊಡ್ಡ ಪ್ರತಿಷ್ಠಿತ ಉಡುಪಿಯ ಸಂಸ್ಥೆಗಳು ನಮ್ಮನ್ನು ಬೇಡಿಕೆಯನ್ನು ಸಲ್ಲಿಸ್ತಾ ಇದೆ. ಅವರ ಬೇಡಿಕೆಯನ್ನು ಕೂಡ ನಾವು ಎಷ್ಟು ಬಂದರೂ ಪೂರೈಸುವಂಥ ಸಾಮರ್ಥ್ಯ ಕೂಡ ಇದೆ ನಮ್ಮ ಹತ್ರ. ಮತ್ತೊಂದು ಸ್ಮರಣಿಕೆ ಡಿಜಿಟಲ್ ಆ್ಯಡ್ ಮೀಡಿಯಾ ಅಂತೇಳಿ ನಾವು ಮತ್ತೊಂದು ಸಂಸ್ಥೆಯನ್ನು ಕೂಡ ಆರಂಭಿಸಿದ್ದೇವೆ. ಡಿಜಿಟಲ್ ಆ್ಯಡ್ ಮೀಡಿಯಾ ಅಂತ ಹೇಳಿದ್ರೆ ಹೆಸರಿಗೆ ಡಿಜಿಟಲ್ ಆ್ಯಡ್ ಮೀಡಿಯಾ ಅಂತ ಹೇಳಿದ್ರು, ಅದರಲ್ಲಿ ನಾವು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೇವೆ, ಈ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡುವಂಥದ್ದು. ಸ್ಮರಣಿಕಾ ಸಂಸ್ಥೆಯ ಒಂದು ಮೊದಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಮುಂಚಿಂದು ನಾನು ಮಾರ್ಕೆಟಲ್ಲಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡುವಂಥ ಕಾನ್ಸೆಪ್ಟಿಂದ ಬಂದವ, ಏನು ಪ್ರಾಡಕ್ಟ್ ಇಲ್ಲಿ ಇಟ್ಕೊಂಡು ಮಾರಿದವಲ್ಲ. ಆ ಕಾನ್ಸೆಪ್ಟ್ 92ರಲ್ಲಿ ಆರಂಭ ಆಯಿತು. ನಾನು ಬುಕ್ಕಿಂಗ್ ಹೋಗ್ತಾ ಇದ್ದೆ, ಹೊರಗಡೆ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಆ ಮಾರ್ಕೆಟ್ನ ಕಾನ್ಸೆಪ್ಟನ್ನು ಒಂದು ಜನರಿಗೆ ಇನ್ನೂ ನಾನು ಬೇರೆಯವರಿಗೂ ಕೂಡ ಅದನ್ನು ಕೊಡಬೇಕು, ಆ ಒಂದು ಉದ್ದೇಶದಿಂದ ಸ್ಮರಣಿಕ ಡಿಜಿಟಲ್ ಮಾರ್ಕೆಟ್. ಯಾಕೆಂದರೆ ಈಗಿನ ಒಂದು ಮಾರ್ಕೆಟ್ ಪರಿಸ್ಥಿತಿಯನ್ನು ಗಮನಿಸಿ ಜನರಿಗೆ ಯಾವ ರೀತಿಯಲ್ಲಿ ಕೊಡ್ಬೋದು, ಆ ಪ್ರಾಡಕ್ಟನ್ನು ಹೇಗೆ ಮೂವ್ಮೆಂಟ್ ಮಾಡ್ಬೋದು, ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಒಂದು ಹೊಸ ಸಂಸ್ಥೆಯನ್ನು ಇಟ್ಟಿದ್ದೇವೆ. ಅದಕ್ಕೆ ಪ್ರಥಮವಾಗಿ ನಮಗೆ ಮುಂಬೈಯ ಒಂದು ಪ್ರತಿಷ್ಠಿತ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿ, ಅವರು ಸ್ಟೇಟ್ಸಿಗೆ ಬೇರೆ ಬೇರೆ ಇದಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡೋ ಒಂದು ದೊಡ್ಡ ಸಂಸ್ಥೆ. ಆ ಸಂಸ್ಥೆಯ ಮಾಲೀಕರು ನನಗೆ ಮುಂಚಿನಲ್ಲೇ ಹೇಳ್ತಾ ಇದ್ರು, ಕಳೆದ 1 ವರ್ಷದಿಂದ ಉಡುಪಿಯಲ್ಲಿ ನಮ್ಮದೊಂದು ನೀವು ಶೋರೂಮ್ ಮಾಡಿ ಇಲ್ಲಿ ಹೋಲ್ಸೇಲ್ ಸ್ಟಾರ್ಟ್ ಮಾಡಿ ಅಂತೇಳಿ. ನಾವು 1 ವರ್ಷದ ಮೊದಲು ಒಂದು ಬಿಳಿ ಶರ್ಟ್, ಇದು ನನಗೆ ಹಾಕೊಂಡದ್ದು ಅದೇ ಶರ್ಟ್, ನಾನು ಅದನ್ನು ಉಪಯೋಗಿಸಿ, ಯಾಕಂದರೆ ಗ್ರಾಹಕರಿಗೆ ಕೊಡುವ ಮೊದಲು ಅದನ್ನು ಟ್ರಯಲ್ ಬೇಸಲ್ಲಿ ನಾನು 1 ವರ್ಷ ಉಪಯೋಗಿಸಿ ನಾನು ಸುಮಾರು ನನ್ನ ಗ್ರಾಹಕ ಮಿತ್ರರಿಗೆ ಆ ಒಂದು ಇದನ್ನು ಸ್ಯಾಂಪಲನ್ನು ಕೊಟ್ಟೆ, ನಿಮ್ಮ ಮಾಧ್ಯಮ ಮಿತ್ರರಿಗೂ ಕೊಟ್ಟಿದ್ದೆ ನಾನು, ಕೆಲವರಿಗೆ ನನ್ನ ಪರಿಚಯರಿಗೆ. ಅವರೆಲ್ಲ ಅದನ್ನು ಪ್ರಶಂಸೆ ಮಾಡಿದರು. ನೀವು ಯಾಕೆ, ನಾನು ಮತ್ತೆ ಮನೆಯಲ್ಲಿ ಅದನ್ನು ಸ್ಟಾಕ್ ಇಟ್ಕೊಂಡು ನಮ್ಮ ಸ್ಮರಣಿಕದಲ್ಲೇ ಅದನ್ನು ಕೇಳಿದವರು ಕೊಡುವಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಏನು ಈ ಪ್ರಾಡಕ್ಟ್ ಲಾಂಚಿಂಗನ್ನು ಇಲ್ಲಿ ನಿನ್ನೆ ನಾವು ಆರಂಭ ಮಾಡುವಾಗ ಅವರು ಹೇಳಿದರು, ಮೊದಲು ಕೊಟ್ಟದ್ದು ನಾವು ಏನಿದ್ರು ಅದು ಅದಕ್ಕಿಂತಲೂ ಭಿನ್ನವಾದದ್ದು, ಎಲ್ಲ ಎಕ್ಸ್ಪೋರ್ಟ್ಗೆ ಏನು ಹೋಗ್ತದೆ ಆ ಐಟಮ್ ನಮ್ಮ ಊರಿನವ್ರಿಗೆ ಸಿಗ್ಬೇಕಂತ ಅವರ ಆಸೆ ಇತ್ತು, ಅವರು ಊರಿನವರು. ಸೊ ಅದನ್ನು ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಸರಿ ನನಗೂ ಇದು ಸಂತೋಷ ಕೊಡ್ತು. ಅದಕ್ಕೆ ಟ್ರಯಲ್ ಬೇಸ್ ಅವರು ನನಗೆ ಫುಲ್ ಸಪೋರ್ಟ್, ನೀವು ಮಾಡಲೇಬೇಕು ದೀಪಾವಳಿ ದಿವಸ. ಅದಕ್ಕೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಏನು ಮಾಡಬೇಕು ಅದೆಲ್ಲ ನನಗೆ ನಾನು ಪ್ಲ್ಯಾನ್ ಆಗಬೇಕು. ಆದರೆ ಅದನ್ನು ಅವರು ನನಗೆ ಭಾಳಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ಮಾಲೀಕರು. ಈಗ ಫಸ್ಟಾಗಿ ನಾವು ಮೊನ್ನೆ ಒಂದು ಶರ್ಟಿನ ಎಕ್ಸ್ಪೋರ್ಟ್ ಕ್ವಾಲಿಟಿ ಶರ್ಟ್ಸ್, ಇನ್ನೀಗ ಅದು ಬ್ರ್ಯಾಂಡಿಂಗ್ ಆಗಿ ಉಡುಪಿಯ ಮತ್ತು ದಕ್ಷಿಣ ಕನ್ನಡ ಕರ್ನಾಟಕದಾದ್ಯಂತ ಸ್ಮರಣಿಕ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಮೀಡಿಯಾ, ಆ್ಯಕ್ಚುಲಿ ಓನ್ಲಿ ಮೀಡಿಯಾ ಅಲ್ಲ, ನಾವು ಇದು ಮೀಡಿಯಾ ಅಂತ ಮಾಡಿದೆ, ಅದನ್ನು ಮಾಡ್ತೇವೆ. ಅದರ ಜೊತೆಗೆ ಈಗ ಅಡ್ವರ್ಟೈಸ್ಮೆಂಟ್, ಏನು ಅಡ್ವರ್ಟೈಸ್ಮೆಂಟ್, ನೀವೆಲ್ಲ ಈಗ ಮಾಧ್ಯಮದವರು ಅಡ್ವರ್ಟೈಸ್ಮೆಂಟಲ್ಲೇ ಒಂದು ನಿಮ್ಮ ಕಸ್ಟಮರನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ನಿಮ್ಮ ಆ ಒಂದು ಇದನ್ನು ಕೂಡ ಟಿ ವಿ ಆ್ಯಡ್ ಇರ್ಬೋದು, ಮಾಧ್ಯಮದ ಪತ್ರಿಕಾ ಆ್ಯಡ್ ಇರ್ಬೋದು, ಅದೇ ರೀತಿ ನಾವು ಇಲ್ಲಿ LCD ಆ್ಯಡನ್ನು ಪರಿಚಯಿಸ್ತಿದ್ದೇವೆ. ಉಡುಪಿಗೆ ಒಂದು ಹೊಸತು, ಅಂದರೆ ಅದು ಪರಿಸರಕ್ಕೂ ಮಾಲಿನ್ಯ ಆಗೋದು ಫ್ಲೆಕ್ಸ್ ಅಲ್ಲ, ಅದು LCDಯಲ್ಲಿ ಅಂಥ ಒಂದು ವಿಶೇಷವಾದ ಬೇರೆ ಬೇರೆ ನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂಥದ್ದು ಉಡುಪಿಯಲ್ಲಿ ನಮ್ಮ ಉಡುಪಿ ನಗರಕ್ಕೂ ಬರ್ಬೋದು ಅಂಥ ಒಂದು ಕಾನ್ಸೆಪ್ಟನ್ನು ನಾವು ಆರಂಭ ಮಾಡಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಈಗ ಆ್ಯಕ್ಚುಲಿ ನಾವು ಇನಾಗ್ರೇಷನ್ ಮಾಡಿದ್ದೇವೆ. ಒಂದು ಮುಂದಿನ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಒಂದು ಕ್ರಮಬದ್ಧವಾಗಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಧಾರಾವಾಹಿ ಇರ್ಬೋದು, ಅಂದರೆ ಆ ಒಂದು ಕಾನ್ಸೆಪ್ಟಲ್ಲೇ ಅದನ್ನೆಲ್ಲ ನಾವು ಒಂದು ಸ್ಮರಣಿಕ ಮೀಡಿಯಾ ಅಂತೇಳಿ ಒಂದು ಅದರಲ್ಲಿ ಏನು ಬರ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮತ್ತು ಜೋಡಣೆ ಮಾಡಲಿಕ್ಕೆ ಆಗಿ ಆ ಒಂದು ಹೆಸರನ್ನು ಇಟ್ಟಿದೆ. ಅದರ ಜೊತೆಗೆ ನಮ್ಮಲ್ಲಿ ನಾನು ಕೂಡ ಒಬ್ಬ ಸ್ವೋದ್ಯೋಗದ ಒಂದು ಕಲ್ಪನೆಯಲ್ಲೇ ಆರಂಭ ಮಾಡಿದ್ದು. ಎಷ್ಟೋ ಜನ ಅನ್ಎಂಪ್ಲಾಯ್ಮೆಂಟ್ಸ್ ಆದವರಿದ್ದಾರೆ, ಅವರನ್ನೆಲ್ಲ ಕೂಡಿಸ್ಕೊಂಡು
ಉದ್ಯೋಗದ ನಾನೀಗ ಇಲ್ಲಿ ನಮ್ಗೆ ಒಂದು 4 ಜನ ಬೇಕಂದ್ರೆ 100 ಜನ ಅಪ್ಲಿಕೇಶನ್ ಕೊಡ್ತಾರೆ. ಆಗ ನನಗೆ ಎಲ್ರಿಗೂ ಉದ್ಯೋಗ ಕೊಡಬೇಕಂತ ಆಸೆ ಇದ್ದರೂ ನನಗೆ ಕೊಡ್ಲಿಕ್ಕೆ ಆಗಲ್ಲ. ನನ್ನ ಒಂದು ಜೊತೆ ನಾನು ವ್ಯವಹಾರ ನಾನು ವೃದ್ಧಿಸಿದಾಗೆ ಸಮಾಜದಲ್ಲಿ ಏನು ಎಂಪ್ಲಾಯ್ಮೆಂಟ್ ಇದು, ಈಗ ಡಿಗ್ರಿ ಆದವರು, ಇಂಜಿನಿಯರ್ಸು, ಬೇರೆ ಬೇರೆ ಎಲ್ಲ ಅವರವರ ಚಾಯ್ಸಿನ ಉದ್ಯೋಗ ಸಿಗ್ತಾ ಇಲ್ಲ. ಆದರೆ ಈ ಮಾರ್ಕೆಟಿಂಗು ಏನು ನೀವು ನನ್ನ ತಿಳಿದಾಗೆ ಈ ಮಾರ್ಕೆಟಿಂಗಲ್ಲಿ ಯಾರು ಪರಿಣತರಿರ್ತಾರೆ ಅವ್ರು ಮುಂದಿನ ದಿವಸ ಭವಿಷ್ಯದಲ್ಲಿ ಏನೂ ಆಗ್ಬೋದು. ಯಾಕಂದರೆ ಅಲ್ಲಿರುವಂಥ ಕಷ್ಟ ಎಲ್ಲ ಅವನಿಗೆ ಅನುಭವ ಆಗ್ತದೆ. ಅವ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಮಾರ್ಕೆಟಿಂಗಲ್ಲಿ ಇದ್ದರೆ ಅವನಿಗೆ ಸಾಫ್ಟ್ವೇರ್ ಕಂಪನಿಯವರು ಕರೆದು ಕೆಲಸ ಕೊಡ್ತಾರೆ. ಆ ಒಂದು ಭಾವನೆ ನನ್ನಲ್ಲಿ ಉಂಟು. ಎಲ್ಲರಿಗೆ ಅಂಥದ್ದೊಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, 4 ಜನರಿಗೆ ಉದ್ಯೋಗ ಕೊಡಬೇಕು ಎನ್ನುವ ಉದ್ದೇಶ, ಕೇವಲ ಲಾಭ ಉದ್ದೇಶಕ್ಕಲ್ಲ ಸ್ಮರಣಿಕ. 4 ಜನರಿಗೆ ಉದ್ಯೋಗ ಕೊಟ್ಟು ಅವರದ್ದು ಕೂಡ ಈಗ ನಮ್ಮಲ್ಲಿ ನನ್ನೊಂದು 92ರಲ್ಲಿ ಏನು ಉದ್ಯೋಗ ಮಾಡ್ತಾಯಿದ್ರು, ನಮ್ಮ ದೀಪಾವಳಿ ಟೈಮ್ಗೆ ಎಲ್ಲರೂ ಬಂದು ಇಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಅಂದರೆ ಅವರು ಬೇರೆ ಬೇರೆ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಇದ್ದರೂ ಕೂಡ ದೀಪಾವಳಿ ಸಂದರ್ಭದಲ್ಲಿ ಅವ್ರು ಬರ್ತಾರೆ ನಮ್ಮೊಟ್ಟಿಗೆ. ಸೊ ಅದು ನಮ್ಮ ಒಂದು ಸಿಬ್ಬಂದಿಗಳ ಜೊತೆ ಕೂಡ ನಮಗೆ ಒಂದು ಅನ್ಯೋನ್ಯತೆ ಇದೆ. ಅದೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಈ ಸ್ಮರಣಿಕ ಒಂದು ಸಹ ಸಂಸ್ಥೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಇದರಿಂದ ನಮಗೆ ಏನಂತ ಹೇಳಿದರೆ ಇನ್ನೂ ಏನು ಕೊಡ್ಬೋದು, ಜನರ ಏನು ಆಸೆ ಇದೆ ಅದನ್ನು ಮುಂದಿನ ದಿವಸಗಳಲ್ಲಿ ಕೊಡಬೇಕನ್ನೋ ಆಸೆ ಇದೆ. ನನ್ನ ಒಂದು ಪ್ರಶ್ನೆ ಸರ್, ಈ ನೀವು ಸ್ಮರಣಿಕ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ಇಯರ್ ಆ್ಯಂಡ್ ಈಗ 25 ವರ್ಷ ಆಯಿತು. ಈ ಫಸ್ಟ್ ಇಯರ್ ಮತ್ತು 25 ವರ್ಷ ಕಂಪೇರ್ ಮಾಡುವಾಗ ಈಗ ಆಗಿರುವಂಥ ಖುಷಿ ಅದನ್ನು ನೀವು ವ್ಯಕ್ತಪಡಿಸ್ಬೇಕು. ಈಗ ಅದ್ರ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಫಸ್ಟ್ ಇಯರಲ್ಲಿ ನಾನೊಂದು ಟೇಬಲ್ ಸ್ಪೇಸಲ್ಲಿ ಬುಕ್ಕಿಂಗ್ ಆರ್ಡ್ರಿಗೆ, ಆ ಟೇಬಲ್ ಸ್ಪೇಸ್ ಒಂದು ಟೇಬಲ್ಗೆ 8-9 ಜನ, ಅದರಲ್ಲಿ 9 ಚೇರು, ಒಂದು ಟೇಬಲ್ ಮಾತ್ರ ಒಂದೇ, 9 ಥರದ ಬಿಸ್ನೆಸ್ನವರು ಒಟ್ಟಾಗಿ ನಾವು ಒಂದು ಟೇಬಲ್ಗೆ ಇಷ್ಟಂತ ಬಾಡಿಗೆ. ಅಲ್ಲಿ ಯಾರು ಫಸ್ಟ್ ಬರ್ತಾನೆ ಆ ಮೇನ್ ಚೇರಲ್ಲಿ ಕೂತ್ಕೊಳ್ಬೇಕು. ಮತ್ತೆ ಉಳಿದವರು ಬಂದವರು ಮತ್ತೆ 7 ಚೇರ್ ಇರ್ತದೆ ಅಲ್ಲಿ ಕೂತ್ಕೊಳ್ಳೋದು. ಅದರಲ್ಲಿ ಏನಂದರೆ ಎಲ್ಲ ಎಲೆಕ್ಟ್ರಿಷಿಯನ್ ಇರ್ಬೋದು, ಬೇರೆ ಬೇರೆ ಉದ್ಯೋಗದವರು ಎಲ್ಲ ಅಲ್ಲಿ ಒಂದು ಫೋನ್ ನಂಬರ್ ಮಾತ್ರ ಇತ್ತು. ಆಗ ಫೋನ್ ನಂಬರಿಗೆ ಕೂಡ ನಾವು ಬರಗಾಲ ಇರುವಂಥ ಸಂದರ್ಭ. ಈಗ ನಮಗೆ ಎಷ್ಟು ಬೇಕಾದ್ರೆ ಆ ಒಂದು ಫೋನ್ ನಂಬರ್ 7-8 ಜನರಿಗೆ ಆ ಒಂದು ಕಾಂಪ್ಲೆಕ್ಸಲ್ಲಿ ಇದ್ದವರಿಗೆ ಇತ್ತು. ಸೊ ಆರಂಭ ದಿನಗಳಲ್ಲಿ ಕೇವಲ ಒಂದು 800 ರೂಪಾಯಿ ಬಾಡಿಗೆಯಲ್ಲಿ ನಾನು ಆರಂಭವಾಗಿದ್ದು. ಸೊ ಆ ಕಷ್ಟದ ದಿನಗಳನ್ನು 800 ರೂಪಾಯಿ ಅಂತ ಹೇಳಿದ್ರು ಅದು ನಾನು ಮಾರ್ಕೆಟಿಂಗ್ಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ದುಡ್ದು ಮತ್ತೆ ಬಂದು ಅಲ್ಲಿ ಖಾಲಿ ಒಂದು ನನಗೆ ಟೇಬಲ್ ಸ್ಪೇಸಲ್ಲಿ ಖಾಲಿ ಕ್ಯಾರಪ್ ಮಾತ್ರ ಇತ್ತು. ಸೊ ಮುಂದಿನ ದಿನಗಳಲ್ಲಿ ಅದು ಹಂತವಾಗಿ ಬೆಳೆದು ಒಂದು ಸ್ವತಃ ಕಚೇರಿಯನ್ನು ಹೊಂದ್ಕೊಂಡು ಅಲ್ಲಿ ಕೆಲವೊಂದು ಕಷ್ಟಗಳು ಕೂಡ ಅನುಭವಿಸಿದೆ ನಾನು. ನಿಮ್ಮ ಹೆಸರು? ಗೋಪಾಲಕೃಷ್ಣ ಶೆಟ್ಟಿ, ಕಾರ್ಕಳ. ಸೊ ಸ್ಮರಣಿಕ ಒಂದು ಹೊಸ ಶೋರೂಮ್ ಓಪನ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಬೇಕು ನೀವು. ಸ್ಮರಣಿ ಸಂಸ್ಥೆಯ ಮಾಲೀಕರಾದ ದಿವಾಕರ್ ಸನ್ನೆಲ್ರವರು ನಾನು ಸುಮಾರು 20 ವರ್ಷದಿಂದ ಅವರ ಗ್ರಾಹಕ. ನಾನು ಕಾರ್ಕಳದಲ್ಲಿ ತುಂಬ ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ದುಡಿತಿದ್ದೆ. ಆ ಸಂಘ ಸಂಸ್ಥೆಗೆ ಏನು ಸ್ಮರಣಿಕೆ ಬೇಕಾದರೂ ನಾನು ದಿವಾಕರ ಹತ್ರ ಬಂದು ಎಲ್ಲ ಒಳ್ಳೆಯ ಕಡಿಮೆ ಕ್ರಯದಲ್ಲಿ ಒಳ್ಳೆಯ ಮಾಲುಗಳನ್ನು ಪೂರೈಸುವಂಥ ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯರು ದಿವಾಕರ್ ಸರ್. ಆದ್ದರಿಂದ 20 ವರ್ಷದಿಂದ ಅವರ ಗ್ರಾಹಕ. ಅಷ್ಟೇ ಅಲ್ಲ, ನನ್ನ ಹತ್ರ ಅವರು ಮನೆ ಕಟ್ಟುವಾಗ ನಾನೊಂದು ಮರದ ಮೇಲೆ ಮಾಲೀಕ. ಇಡೀ ಮನೆಗೆ ಮರವನ್ನು ನನ್ನ ಹತ್ರ ಹಿಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೀಗ ಈ ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ.
ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಿ ನಮಗೂ ಕಡಿಮೆ ಕ್ರಯದಲ್ಲಿ ಇನ್ನೂ ಇವರ ಸಂಸ್ಥೆಯ ವಸ್ತುಗಳನ್ನು ಖರೀದಿಸಲು ನಮಗೂ ದೇವರ ಆರೋಗ್ಯ ಕೊಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ವಿಜ್ಞಾಪಿಸಿ ನಾನು 2 ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾರ್ದಿಕ ವಂದನೆಗಳು. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಕೆಲವು ಕಸ್ಟಮರ್ಗಳಿಗೆ ನಾವು ಆರ್ಡರ್ ಕೊಡ್ತೀರಾ. ಸೊ ಆರ್ಡರ್ ಕೊಟ್ಟ ಮೇಲೆ ನಮಗೊಂದು ಕೆಲವೊಂದು ಸತಿ ಪೇಷನ್ಸ್ ಇರಲ್ಲ, ನಮಗೆ ಅರ್ಜೆಂಟ್ ಬೇಕು ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಕೆಲವೊಂದು ಸತಿ ನಮಗೆ ಅರ್ಜೆಂಟ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ ಕೂಡ ಹಾಳಾಗ್ಬೋದು, ಹೇಳಿಕ್ಕಾಗಲ್ಲ, ಮತ್ತು ನಿಮ್ಮ ಹೆಸರು ಕೂಡ ಕೆಲವೊಮ್ಮೆ ಆಗುತ್ತೆ ಹಾಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನೋಡಿ, ನಾವು ಅರ್ಜೆಂಟ್ ಬೇಕಂತ ಹೇಳುವುದಕ್ಕೆ ನಿಜವಾಗಿ ನಾವು ಸ್ಮರಣಿಕಕ್ಕೆ ಒಂದು ಹೆಸರಿರುವುದು ಅದರಲ್ಲಿ ಕೂಡ. ಅಲ್ಲಿ ಹೋದ ಕೂಡಲೇ ಏನಾದರೂ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಬರುವವರು ಮಸ್ತು ತುಂಬ ಗ್ರಾಹಕರು. ಯಾಕಂದರೆ ಅಲ್ಲಿ ಹೋದ್ರ ಕೂಡಲೇ ನಮ್ಮ ಕೆಲಸ ಏನಾದರೂ ಮಾಡಿಕೊಡ್ತಾರೆ ಅಂತ ತುಂಬ ಗ್ರಾಹಕರ ಹತ್ರ ನೀವು ಹೋದರೂ ಹೇಳ್ತಾರೆ ಇದು ಅಲ್ಲಿ ಫೈನಲ್ ಟ್ರೀಟ್ಮೆಂಟ್ ಅಲ್ಲೇ ಅಂತೇಳಿ. ಹಾಗೆ ಇಲ್ಲಿ ಏನಂತ ಹೇಳಿದ್ರೆ, ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಖಂಡಿತ ಮಾಡೋದಿಲ್ಲ. ನಮ್ಮ ಹತ್ರ ಇದರಲ್ಲಿ ಸ್ಮರಣಿಕೆಯಲ್ಲಿ 1,000 ಪೀಸ್ ಬೇಕು. ಈಗ ನಾಳೆ ಬೆಳಿಗ್ಗೆ ಫಂಕ್ಷನ್ ಅಂತ ಹೇಳಿದ್ರೆ ನಾವು ಹೆಚ್ಚಿನ ಕಡೆ ಮಾಡಿ ಕೊಟ್ಟಿದ್ದೇವೆ. ಅದು ಕ್ವಾಲಿಟಿ ಅಂದರೆ ನಾವು ಅಂಥ ಪ್ರಿಪ್ರೇಷನ್ ಅಂದರೆ ನಮ್ಮ ಹತ್ರ ಸುಮಾರು ವೆರೈಟಿ ಸ್ಟಾಕ್ಸ್ ಕೂಡ ಇರ್ತದೆ. ಸಾಕು ಖಾಲಿ ಸ್ಟಿಕ್ಕರಿಂಗ್ ಅದಕ್ಕೆ ಡಿಸೈನಿಂಗ್ ಮಾಡಿ ನಾವು ಕೊಡೋದು ಅಂಥ ಸಿಬ್ಬಂದಿ ವರ್ಗ ಇದ್ದಾರೆ ನಮಗೆ. ಯಾಕಂದರೆ ನೈಟ್ ಕೂಡ ವರ್ಕ್ ಮಾಡಿ ಬೆಳಗಿನ 5 ಗಂಟೆಗೆ ನಾನು ಪಾರ್ಸೆಲ್ ತಗೊಂಡು ಪ್ಯಾಕ್ ಮಾಡಿ ಕೊಟ್ಟದ್ದು ನನಗೆ ಎಷ್ಟೋ ಎಕ್ಸ್ಪೀರಿಯನ್ಸ್. ಈಗ ಈಗವೇ ನೈಟ್ ಕೆಲಸ ಮಾಡ್ತಾ ಇಲ್ಲ, ಇಲ್ಲಾಂದರೆ ಡೇ ನೈಟ್ ಕೆಲಸ ಮಾಡುವಂಥ ಒಂದು ಈಗ ಅಂದರೆ ನಮ್ಮ ಹತ್ರ ಸ್ಟಾಕ್ ಈಗ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ, ನಮ್ಗೆ ಇಷ್ಟು ರಿಕ್ವೈರ್ಮೆಂಟ್ ಬೇಕು. ಮುಂಚೆ ನೀವು ಹೇಳಿದ ಕೆಲವು ಸಲ ನಾವು ಆಗುದಿಲ್ಲ ಅನ್ನುವಂಥ ಪದ ನಮ್ಮ ಬಾಯಲ್ಲಿ ಬರಲಿಲ್ಲ. ಗ್ರಾಹಕರಿಗೆ ಏನಿರ್ತದೆ ಅಂತ ಹೇಳಿದ್ರೆ, ಅವರೊಂದು ಕಾರ್ಯಕ್ರಮ ಮಾಡುವಾಗ ಅವರದ್ದು ಸಮಾಲೋಚನೆ ಇರ್ತದೆ, ಮಾಡಬೇಕು, ಹೌದು ಬೇರೆ ಬೇರೆ ಇರ್ತದೆ, ಸ್ಮರಣಿಕ ಅಲ್ಲ ದಿವಾಕರ್ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇರ್ತದೆ. ಸೊ ಅವರಿಗೆ ನಾವು ಖಂಡಿತ ನಿರಾಶೆ ಮಾಡಲಿಕ್ಕೆ ಇಲ್ಲ. 1,000 ಪೀಸಸ್ ಬೇಕಾದರೂ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವೊಂದು ಮೋಲ್ಡಿಂಗ್ ಐಟಮ್ ಇರ್ಬೋದು, ಅದಕ್ಕೆ ಕೆಲವೊಂದು ರಿಕ್ವೈರ್ಮೆಂಟ್ ಟೈಮ್ ಇರ್ತದೆ, ಅದು ನಾವು ಮಾಡುವಾಗಲೇ ಅವ್ರಿಗೆ ಹೇಳ್ತೇವೆ ಈಗ ಇಷ್ಟು ಸಮಯ ಬೇಕಾಗ್ತದೆ, ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳಿರ್ತೇವೆ. ಬಟ್ ಅವರನ್ನು ವಾಪಸ್ ಕಳಿಸುವಂಥ ಪ್ರಶ್ನೆ ಬರೋದೇ ಇಲ್ಲ. ಇವನ್ ನಾವು ಬೆಂಗಳೂರಿನಂಥ ಇದು ಡಿಸ್ಟ್ರಿಬ್ಯೂಟ್ರಿಗೆ ಕೂಡ ಇಲ್ಲಿಂದ ಕೊಟ್ಟಿದ್ದೆ, ಯಾಕಂದರೆ ಅವರ ಹತ್ರ ಸ್ಟಾಕ್ ಇಟ್ಕೊಳ್ಳಿಲ್ಲ. ನಮ್ಮ ಉಡುಪಿಗೆ ನಾನು ಅಷ್ಟು ಸ್ಟಾಕನ್ನು ಕೂಡ ಇಟ್ಕೊಂಡಿದ್ದೀನಿ. ಕೆಲವೊಂದು ನಮಗೆ ಮುಖ್ಯವಾಗಿ ಹೇಳ್ತೇನೆ, ಈ ಶೋರೂಮಿನ ಒಂದು ವಿನ್ಯಾಸ ಕೂಡ ನಾವು ಉತ್ತರ ಭಾರತದಲ್ಲಿ ಡೆಲ್ಲಿ ಅಂತ ಒಂದು ಪ್ರದೇಶದಲ್ಲಿ ಹಲವಾರು ಶೋರೂಮ್ಗಳಲ್ಲಿ ನೋಡಿ ಅವರನ್ನು ಎಲ್ಲ ಸಂಪರ್ಕಿಸಿ ಆ ಒಂದು ಅನುಭವದ ಮೇಲೆಗೆ ಇದನ್ನು ಇಲ್ಲಿ ಕೊಟ್ಟಿದೆ. ಇಂಥ ಶೋರೂಮ್ ನನ್ನ ಲೆಕ್ಕದಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಕೂಡ ಇಷ್ಟು ಒಂದು ವಿಶಾಲದ ಅಂದರೆ ಇದೇ ಐಟಮ್ ಕಾನ್ಸೆಪ್ಟಲ್ಲಿ ಯಾರು ಮಾಡಿಲ್ಲ. ರಾಯಲ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ಇದು ಕೆಲವೊಂದು ಐಟಮ್ ಮೇಡ್ ಇನ್ USA ಐಟಮ್ ಕೂಡ ಇದೆ. ಯಾಕಂದರೆ ಚೈನಾದ ಒಂದು ಕೆಲವೊಂದು ಸಮಸ್ಯೆ ಬಂದಾಗ ನಮ್ಮ ಒಂದು ಮ್ಯಾನುಫ್ಯಾಕ್ಚರ್ ಮತ್ತು ನಾವೆಲ್ಲ ಕೂತ್ಕೊಂಡು ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ಸುಮಾರು ರೇಂಜ್ ಈಗ ನಾವು USA ಕೂಡ ಮಾಡಿಸಿದ್ದೇವೆ. ಕಳೆದ 1 ವರ್ಷದ ಹಿಂದೆ ಮಾಡಿಸಿದ್ದು ಅದೀಗ ಮಾರ್ಕೆಟಲ್ಲಿ ಅದಕ್ಕೆ ಪ್ಲ್ಯಾನಿಂಗ್ ಮಾಡಿ ಅದು ಕೂಡ ಒಂದು ದೊಡ್ಡ ಮೊತ್ತದ ಏನು ವ್ಯತ್ಯಾಸ ಬರಲಿಲ್ಲ ನಮಗೆ. ಅದೇ ಬಲ್ಕಾಗಿ ನಾವು ಅದನ್ನು ಮಾಡಿಸ್ಲಿಕ್ಕೆ ಹೋಗಿ ಸ್ಟಿಕ್ಕರ್ಸ್ ಇದೆಲ್ಲ ನಾವು ಈಗ ಆ್ಯಕ್ಚುಲಿ ಅದು ಹೊರದೇಶದಿಂದಲೇ ಬರೋದು. ಅದನ್ನೇ ಡಿಪೆಂಡ್ ನಾವು, ಯಾಕಂದರೆ ಅದು ಇಲ್ಲಿ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದು ಬಂದರೆ ಖಂಡಿತ ಇಲ್ಲಿ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಗ್ಬೋದು. ಈಗ ಯಾಕಂದರೆ ಅಸೆಂಬ್ಲಿಂಗ್ ಇನ್ ಇಂಡಿಯಾ ಹಾಗೆ ಆಗ್ತದೆ, ಕೆಲವೊಂದು ಐಟಮ್ ಅಸೆಂಬ್ಲಿಂಗ್ ಇನ್ ಇಂಡಿಯಾ ಆಗ್ತದೆ. ಅದೇ ರೀತಿ ನೀವು ಹೇಳಿದಾಗೆ ಕ್ವಾಲಿಟಿ ಏನಾಗಿದೆ ಅಂತ ಹೇಳಿದರೆ, ಸ್ಮರಣಿಕ ಒಂದು ಸಂಸ್ಥೆ ಆರಂಭ ದಿನಗಳಲ್ಲಿ ಯಾವುದೇ ಒಂದು ನಾವು ಕೊಟ್ಟದನ್ನು ತಗೊಂಡು ಹೋಗುವಂಥ ಪರಿಸ್ಥಿತಿ ಇದ್ದರೂ ನಾವು ಅದನ್ನು ಮಾಡಲಿಲ್ಲ. ಯಾಕಂದರೆ ಅವರಿಗೆ ಅದರ ಒಂದು ಏನು ಪ್ರಾಡಕ್ಟ್ ಏನಿದೆ ಅದನ್ನು ಅವರಿಗೆ ಕ್ವಾಲಿಟಿಯನ್ನು ಮೊದಲು ಹೇಳ್ತೇವೆ. ಕಡಿಮೆ ಬಜೆಟ್ನದೊಂದು ಕಾರ್ಯಕ್ರಮ ಇರ್ತದೆ, ಬಲ್ಕಾಗಿ ಕೊಡುವಾಗ ಇಷ್ಟು ಕಮ್ಮಿದು ಬೇಕು, ಆಗ ಕೂಡ ನಾವು ಅವರಿಗೆ ಎಷ್ಟು ರಿಯಾಯಿತಿಯಲ್ಲಿ ಮಾಡಲಿಕ್ಕೆ ಅದರಲ್ಲಿ ಕ್ವಾಲಿಟಿ. ಈಗ ನೋಡಿ, ಸ್ಟಿಕ್ಕರ್ ಒಂದೇ ಇರ್ತದೆ, 4mm, 6mm, 8mm, 12mm ಈ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಒಂದು ಪ್ರಾಡಕ್ಟನ್ನು ನಾನು ತೋರಿಸ್ತೇನೆ. ಆ ಪ್ರಾಡಕ್ಟ್ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲವಂಥದ್ದು ಗ್ಯಾರಂಟಿ ನಾವು ಕೊಡ್ತೇವೆ. ಯಾಕಂದರೆ ಅದರ ಕಲರಿಂಗ್ ಮಾಡುವಂಥದ್ದು, ಗ್ಲಾಸ್ ಫಿನಿಶ್ ಮಾಡುವಂಥದ್ದು, ಈ ಐಟಮ್ ಬೇಕಾದರೆ ನಮ್ಮಲ್ಲೇ ಬರಬೇಕು. ಈಗ ಸ್ಥಳೀಯವಾಗಿ ಸುಮಾರು ಸಂಸ್ಥೆಗಳು ಈಗ ಸ್ಮರಣಿಕೆ ಇಲ್ಲಿ ನಮ್ಮ ಹತ್ರ ತಗೊಂಡು ಹೋಗೋರು ಕೆಲವರು ಅವರದ್ದೇ ಆದ ಓನ್ ಮಾಡಿದ್ದಾರೆ. ನಾನೇನು ಹೇಳಿದ್ರೆ, ಅದು
ಕೆಲವರು ನನ್ನ ಹೆಸರನ್ನೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಕೆಲವರು. ಆದರೆ ನನಗೆ ಬೇಸರ ಅಂತೂ ಖಂಡಿತ ಇಲ್ಲ. ಯಾಕಂದರೆ ಅವರು ಏನೋ ಒಂದು ಆಸೆ ಇದೆ, ಅವರೊಂದು ಉದ್ಯೋಗ ಸ್ವಉದ್ಯೋಗ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಒಳ್ಳೆಯ ಒಂದು ಶುಭ ಹಾರೈಕೆಯನ್ನು ಕೊಡೋದು. ಆದರೆ ಏನೋ ಸ್ಮರಣಿಕೆಯ ಹೆಸರಲ್ಲಿ ನೀವು ಮಾಡುವಾಗ ಅದೇ ಕ್ವಾಲಿಟಿಯನ್ನು ನೀವು ಕೊಡಿ. ಸ್ಮರಣಿಕೆ ಹೆಸರನ್ನು ಹಾಳು ಮಾಡಬೇಡಿ. ಅದಕ್ಕೆ ಒಂದು ಎಸ್ ಅಂತ ಎಷ್ಟು ಸೇರಿಸ್ತಾರೆ, ಅಥವಾ ಈ ಸ್ಮರಣಿಕೆ ಇಂಗ್ಲೀಷಲ್ಲಿ ಇದ್ದರೆ ಕನ್ನಡದಲ್ಲಿದ್ದರೆ ಇಂಗ್ಲೀಷಲ್ಲಿ ಹೆಸರು ಹಾಕೋದು, ಹಾಗೆಲ್ಲ ಮಾಡಿ ನಮ್ಮಲ್ಲಿ ತಗೊಂಡು ಹೋಗೋರು ಕೆಲವರು ಮಾಡ್ತಾರೆ. ಅದು ಜನರಿಗೆ ಒಂದು ತಪ್ಪು ಅಭಿಪ್ರಾಯ ಕೂಡ ಹೋಗ್ತದೆ. ಯಾಕಂದರೆ ಇದು ನಮ್ಮದೇ ಸಂಸ್ಥೆ ಅಂತ ಕೆಲವರು ಕೇಳಿದರು. ಆದರೆ ಒಂದು ಸಲ ಮೋಸ ಹೋಗ್ಬೋದು. ಮನುಷ್ಯ ಏನಾಗ್ತದೆ, ಒಂದು ಸಲ ಮಾತ್ರ ಮೋಸ ಆಗ್ತದೆ, ಎರಡನೇ ಸಲ ಮೋಸ ಹೋಗುವುದಿಲ್ಲ. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮಗೆ ಗ್ರಾಹಕ ಬಂದವರು ಇವತ್ತು ಕೂಡ ನಮ್ಮಲ್ಲಿ ಬಂದು ತಗೊಂಡು ಹೋಗೋರಿಗೆ ಇದು ಸ್ಮರಣಿಕೆ ಎಲ್ಲಿ ನಮಗೀಗ ಇದು ಎರಡನೇದು ಉಡುಪಿ ವಿಶಾಲವಾದ ಬ್ರ್ಯಾಂಚ್ ಬಿಟ್ಟರೆ ಶಾಖೆ, ಇದು ಬ್ರ್ಯಾಂಚ್ ಅಂತ ಹೇಳೋದಿಲ್ಲ ನಾನು, ಯಾಕಂದರೆ ಇದಕ್ಕೆ ಬೇರೆ ನಾವು ಕೊಟ್ಟಿದ್ದೇವೆ. ಶಾಖೆಗಳನ್ನು ನಾವು ಎಲ್ಲಿ ವಿಸ್ತರಿಸಲಿಲ್ಲ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೇವೆ. ಯಾಕಂದರೆ ಗ್ರಾಹಕರ ಬಳಿಗೆ ನಾವು ಹೋಗಬೇಕಾಗಿದೆ. ಇವತ್ತಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಗ್ರಾಹಕರಿಗೆ ಆ ಒಂದು ಬಂದು ಹೋಗುವಂಥ ಪರಿಸ್ಥಿತಿ ಇರುವುದಿಲ್ಲ. ಮುಂಚೆ ನಮ್ಮ ಮಂಗಳೂರಿಂದ ಕೂಡ ಇಲ್ಲಿಗೆ ಬಂದು ಈಗಲೂ ಬರ್ತಾರೆ ಕೆಲವರು, ಆದರೆ ಮುಂಚೆ ಹೆಚ್ಚಿನವರು ಇಲ್ಲಿ ಬರ್ತದೆ. ಈಗ ನಮ್ಮ ಹತ್ರ ಪ್ರಾಡಕ್ಟ್ ಜಾಸ್ತಿ ಆಗಿದೆ, ನಮಗೆ ತಗೊಂಡೋಗಿ ಅಲ್ಲಿ ತೋರಿಸೋದಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಡಿಸ್ಪ್ಲೇ ಒಂದು ಸೆಂಟರ್ ಮಾಡಿದೆ. ಅದೇ ರೀತಿ ನಾವು ಕಾಂಪ್ಲಿಮೆಂಟ್ಸ್ ಇದ್ದು ನಿಮಗೆ ನ್ಯೂ ಇಯರಿಗೆ ಕೊಡುವಂಥ ಗಿಫ್ಟು ಆರಂಭ ದಿನಗಳಲ್ಲೇ ಅದನ್ನು ಸ್ಟಾರ್ಟ್ ಮಾಡಿದೆ. 92ರಲ್ಲಿ ನಾವು ಏನು ಕಂಪನಿಗೆ ಆ ಬಿಸ್ನೆಸ್ ಮಾಡುವಾಗ ಇಲ್ಲೆಲ್ಲ ನಾರ್ತಿನವರು ಬರೋದು, ದಕ್ಷಿಣ ಭಾರತದಿಂದ ಬಂದವರೇ ಬಂದು ಇಲ್ಲೆಲ್ಲ ಬುಕ್ ಮಾಡೋದು. ಅವರು ನಾನು ಎಣಿಸೋದು ಹೆದರ್ಕೊಳ್ತಿದ್ದೆ, ಅವರೆಲ್ಲ ಅಲ್ಲಿಂದ ಬರ್ತಾರ, ನನಗೆ ಆ ರೇಟಲ್ಲಿ ಕೊಟ್ಟರೆ ಇಲ್ಲಿ ತಗೊಳ್ತಾರಾ ಇಲ್ವಾ ಏನು ಅಂತ ಭಾವನೆ. ಆ ಒಂದು ಕಾಂಪ್ಲಿಮೆಂಟ್ಸಿನ ಬಿಸ್ನೆಸ್ಸನ್ನು ಆರಂಭ ದಿನ ಮಾಡಿದ್ದೇನೆ. ಇವತ್ತಿಗೂ ಅದು ನೆನಪಿಗಾಗಿ ಈಗಲೂ ಅದು ಡೈರಿ ಇರ್ಬೋದು, ಕೀ ಚೈನ್ಸ್ ಇರ್ಬೋದು, ಗೋಡ ಗಡಿಯಾರಗಳಿರ್ಬೋದು, ಹಲವಾರು ಅದರಲ್ಲಿ ವೆರೈಟಿ ತುಂಬ ಇದೆ. ಅದರಲ್ಲಿ ನಾವು ಮೊದಲು ತರುವಾಗ ಶಿವಕಾಶಿಯಿಂದೆಲ್ಲ ಬರ್ತಾಯಿದ್ರು. ಅದು ಕೂಡ ನಾವು ಆರಂಭ ದಿನಗಳನ್ನು ಮಾಡಿದ್ದೆ. ಬಟ್ ಇವತ್ತು ಈಗ ಅದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಸ್ಮರಣಿಕಾ ಸರ್, ಅಲ್ಲಿಂದ ಡೈರೆಕ್ಟ್ ಗ್ರಾಹಕರಿಗೆ ಹೋಗ್ತೇವೆ. ಮಧ್ಯದಲ್ಲಿ ಮಿಡ್ಲ್ ಮ್ಯಾನ್ ಇಲ್ಲ. ಇಷ್ಟೆಲ್ಲ ಒಂದು ಇರ್ಲಿಕ್ಕೆ ಹೋಗಿ ಸ್ಮರಣಿಕಾ ರಾಯಲ್ಲೇ ಮತ್ತೆ ಒಂದು ಇಷ್ಟು ಕಾನ್ಫಿಡೆನ್ಸಲ್ಲಿ ಆರಂಭ ಮಾಡಿದೆ. ಇಷ್ಟು ದೊಡ್ಡ ಶೋರೂಮ್ ಉಡುಪಿಗೆ ಬೇಕಿತ್ತ ಕೇಳಿದ್ರು. ನೀವು ಮಂಗಳೂರಲ್ಲಿ ಮಾಡ್ಬೋದಿತ್ತಲ್ಲ, ನಿಮ್ಗೆ ಉಡುಪಿಯಲ್ಲಿ ಗ್ರಾಹಕ ಸಮುದಾಯ ಇದೆಯಲ್ಲ, ಯಾಕಂದರೆ ಸುಮ್ಮನೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ನನ್ನ ಊರಿಗೆ ಏನಾದರೂ ಕೊಡಬೇಕು, ಊರಿನ ಜನರ ಒಂದು ಮೆಚ್ಚಿಗೆ ಕಳಿಸಿದ ಮೇಲೆ ನಾನು ಪರ ಊರಿಗೆ ಹೋಗಬೇಕು, ಹಾಗೆ ಎಣಿಸ್ಕೊಂಡು. ಸೊ ಇಷ್ಟೊತ್ತು ತುಂಬ ಮಾತಾಡಿದ್ರಿ ಆ್ಯಂಡ್ ನಮ್ಮ ಸ್ಮರಣಿಕದ ಬಗ್ಗೆ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಮತ್ತಷ್ಟು ಬೇರೆ ಬೇರೆ ಬ್ರಾಂಚ್ಗಳನ್ನು ಮಾಡಿ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ ಸರ್ ಮತ್ತೊಮ್ಮೆ. ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ನಿಮ್ಮೆಲ್ಲ ಏನು ನಮ್ಮ ನಮ್ಮ ಮಾರ್ಕೆಟಿಂಗ್ನವರು ಇರ್ಬೋದು, ಅದೇ ರೀತಿ ಒಳ್ಳೆಯ ಆ್ಯಂಕರ್ ನೀವು, ನಾನು ನೋಡ್ತಾ ಇರ್ತೇನೆ ನಿಮ್ಮ ಕಾರ್ಯಕ್ರಮ. ಅದಕ್ಕೆ ಹೇಳಲಿಕ್ಕಿದೆ ಏನಪ್ಪ ಅಂದರೆ ಒಳ್ಳೆಯ ಪರಿಣತ ಕ್ಯಾಮರಾಮ್ಯಾನ್ ಒಬ್ಬರು ನಮ್ಮ ಮಿತ್ರರವರು, ಅವರ ತಂದೆ, ಅವರ ಬ್ರದರ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್, ಹಾಗೆ ಅವರೆಲ್ಲ ಒಂದು ಮುಂಚಿನಿಂದ ಮಿತ್ರರು. ಆದರೆ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಈಗಿನ ಸ್ಪರ್ಧಾತ್ಮಕ ಯುಗ, ಯಾಕಂದರೆ ನಿಮಗೆ ಕೇಬಲ್ನವರಿಗೂ ಇಲ್ಲಿ ಚಾನಲ್ಸು ತುಂಬ ಆಗಿದೆ. ಅದರಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ. ನಿಮಗೆ ಕೂಡ ಒಳ್ಳೆಯದಾಗಲಿ. ಈ ದೀಪಾವಳಿ ಬರುವಾಗ ಮತ್ತಷ್ಟು ನಿಮ್ಮ ಅಭಿವೃದ್ಧಿ ಈ ವಾಹಿನಿಯಲ್ಲಿ ನಮ್ಮಂಥವರಿಗೆ ಪ್ರೋತ್ಸಾಹ ಆಗುವ ಮೂಲಕ ನಿಮಗೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಕೊಡ್ತೀವಿ. ಮತ್ತೊಂದು ಏನಪ್ಪ ಅಂದರೆ ನಮ್ಮ ಲಕ್ಕಿ ರೌಂಡ್ ಸ್ಟಾರ್ಟ್ ಆಗಿ 2 years ಆಯಿತು. ಅದರಲ್ಲಿ ನೀವು ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟಿದ್ದೀರಾ. ಸೊ ಅದರಲ್ಲೂ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತೇವೆ ನಮ್ಮ ಸೈಡಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾ ಓಕೆ ವೀಕ್ಷಕರೇ, ನೋಡಿದ್ರಲ್ವ ಈ ಸ್ಮರಣಿಕಾ ಅಂದರೆ ತುಂಬಾ ಮಾತಾಡಿದ್ರು ಅವರು, ಏನೆಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಅಂತ. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾನೆ ರೀ ಸ್ಪಂದನ. ಬಾಯ್.